ಕೊರಟಗೆರೆ ಪಟ್ಟಣ ಪಂಚಾಯತ್ನ 4ನೇ ವಾರ್ಡ್ ಚುನಾವಣೆ ಇದೇ 29ರಂದು ನಡೆಯಲಿದ್ದು ಬಿರುಸಿನ ಮತ ಪ್ರಚಾರ ನಡೀತಾ ಇದೆ. ಆದರೆ ಕವಲು ಬೀಳು ಜನತೆ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ್ದಾರೆ. ಕುಡಿಯುವ ನೀರು, ಬೆಳಕು, ರಸ್ತೆ, ದೂರವಾಣಿ ಸಂಪರ್ಕ, ಮೂಲಸೌಕರ್ಯ ಹೀಗೆ ಯಾವುದೇ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ. 70 ವರ್ಷದಿಂದ ಕತ್ತಲೆಯ ಜೀವನವನ್ನ ನಡೆಸಿ ಸಾಕಾಗಿದೆ. ಈಗ ಮತದಾನ ಮಾಡಿದ್ರೆ ನಮ್ಮ ಜೀವನ ಬೆಳಕಾಗಲು ಸಾಧ್ಯವೇ? ಉಪಚುನಾವಣೆಯ ಮತದಾನದಿಂದ ದೂರ ಉಳಿದು ಮತದಾನಕ್ಕೆ ಬಹಿಷ್ಕಾರ ಹಾಕಿದ್ದೇವೆ ಎಂದು ತಹಶೀಲ್ದಾರ್ ಗೋವಿಂದರಾಜುಗೆ ಮನವಿ ಸಲ್ಲಿಸಿದ ಘಟನೆ ನಡೆದಿದೆ. ಆದರೆ ಜಿಲ್ಲಾಧಿಕಾರಿ ಹತ್ತಿರ ಮಾತನಾಡಿ ತ್ವರಿತವಾಗಿ ಅನುದಾನ ಬಿಡುಗಡೆ ಮಾಡಿಸಿ ಅಭಿವೃದ್ಧಿಪಡಿಸುತ್ತೇವೆ. ಮತದಾನದಿಂದ ಯಾರೂ ದೂರ ಉಳಿಯಬಾರದು ಎಂದು ತಹಶೀಲ್ದಾರ್ ಗೋವಿಂದರಾಜು ಹೇಳಿದ್ದಾರೆ. ಆದರೆ ಗ್ರಾಮಸ್ಥರು ಮಾತ್ರ ತಮ್ಮ ಪಟ್ಟು ಬಿಟ್ಟಿಲ್ಲ. ಆದರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚೆನ್ನಾಗಿ ಹೇಳ್ಬೇಕಂದ್ರೆ ಇಲ್ಲಿರ್ತಕ್ಕಂಥ ಜನ ಈ ಜಾಗನ ಬಿಟ್ಟು ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ಹಂಗಾಗಿ ಇಲ್ಲಿ ನಾವು ಎಲ್ಲರೂ ಒಟ್ಟಾರೆ ನಿರ್ಧಾರ ಮಾಡಿದ್ದೀವಿ, ನಮಗೆಲ್ಲ ಯಾವತ್ತು ಒಂದು ಸಾರ್ವಜನಿಕ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ತಾರೆ. ಏನು ಒಂದು ರೋಡಿನ ವ್ಯವಸ್ಥೆ ಆಗಿರ್ಬೋದು, ಇನ್ನೊಂದು ಮತ್ತೊಂದಾಗಿರ್ಬೋದು. ನೋಡಿ, ನೀವು ದಯವಿಟ್ಟು ಇಲ್ಲಿರೋರೆಲ್ಲ ನಿಮ್ಮ ಸೆಲ್ ಫೋನ್ ತೆಗೆದು ನೋಡಿ, ಯಾರಿಗೂ ನೆಟ್ವರ್ಕ್ಸ್ ಇಲ್ಲ. ಉದಾಹರಣೆ ಯೋಚನೆ ಮಾಡಿ, ಯಾರಿಗಾದ್ರೂ ಒಂದು ಸಣ್ಣ ತೊಂದರೆ ಆದರೆ, ಏನೋ ತೊಂದರೆ ಆದರೂ ಒಂದು ಪೊಲೀಸ್ಗಾಗ್ಬೋದು, ಒಂದು ಆಂಬುಲೆನ್ಸ್ಗಾಗ್ಬೋದು, ಕರೆ ಮಾಡಲಿಕ್ಕಾಗಲಿ ಇನ್ನೊಂದಕ್ಕಾಗಲಿ ನಮ್ಗೆ ಯಾವುದೇ ರೀತಿ ಫೋನಲ್ಲಿ ನೆಟ್ವರ್ಕ್ ಸಮೇತ ಬರಲ್ಲ. ಅಂದರೆ ನಾವು ಎಷ್ಟು ಕುಂಠಿತರಾಗಿದ್ದೀವಿ ಈ ಇದರಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಅಂತ ಎಲ್ಲರೂ ಅರ್ಥ ಆಗುತ್ತೆ. ನಮ್ಮೂರಿಗೆ ಒಂದು ರೋಡಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಹೆಣ್ಮಕ್ಳಿಗೆ ಒಂದು ಸೇಫ್ಟಿ, ಓಡಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಿದೆ ಸರ್. ಕರಡಿ ಕಾಟ, ಚಿರತೆ ಕಾಟ, ಎಷ್ಟು ಸಲ ಓಟ್ ಹಾಕ್ತಿದೆ. ಸುಮಾರು ಒಂದು 50 ವರ್ಷದಿಂದ ಓಟ್ ತಗೊಳ್ತಾ ಇದ್ದಾರೆ ಸರ್ ನಮ್ಮ ಹತ್ರ ಎಲ್ಲಾನು ಬಂದ್. ಆದ್ರೆ ಇವತ್ತರೆಗೂ ಯಾರು ಒಂದು ಭರವಸೆ ಕೊಡ್ತಾ ಇದ್ದಾರೆ ಹೊರತು ಯಾರು ಇಲ್ಲಿವರೆಗೂ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಕೇಳಿ ಸಾಕಾಗ್ತಿದೆ ಸರ್. ಆಫೀಸರ್ಗಳ ಹತ್ರ ಹೋದ್ರೆ ಅಲ್ಲೋಗ್ರಿ ಇಲ್ಲೋಗ್ರಿ ಅಂತ ತಿರುಗಿಸ್ತಾ ಇದ್ದಾರೆ. ಎಲ್ಲಾ ಅಧಿಕಾರಿಗಳು ಇದೇ ಮಾಡ್ತಾ ಇದ್ದಾರೆ ಸರ್. ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಚುನಾವಣೆಗಳವರು MLA ಸಾಹೇಬ್ರು ಕೂಡ ಇದನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ. ನಾನು ದಯವಿಟ್ಟು ನಮ್ಮ ಊರಿಗೊಂದು ಒಳ್ಳೆ ರಸ್ತೆ ಮತ್ತೆ ಚಿರತೆ ಕರಡಿ ಕಾಟದಿಂದ ಮತದಾನ ಮಾಡಲ್ಲ ಸರ್. ನಾವು ಬಹಿಷ್ಕಾರ ಮಾಡ್ತೀವಿ. ಮತದಾನ ಮಾಡಲ್ಲ ಯಾವುದೇ ಕಾರಣಕ್ಕೂ. ನಮ್ಮ ಊರಿನ ಜನ ಏನಿದ್ದೀವಿ ನಾವು ಮಾಡಿದ್ರು. ಹಾಗಾಗಿ ನಾವು ತಾಲೂಕು ಆಡಳಿತ ಮತ್ತು ಚೀಫ್ ಆಫೀಸರು ಮತ್ತು ಎಲ್ಲ ಕಂದಾಯ ಅಧಿಕಾರಿಗಳು ಇವತ್ತು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರನ್ನ ನಾವು ಖುದ್ದು ಮಾತಾಡಿಸಿದ್ದೇವೆ. ಅವರು ಈ ರಸ್ತೆ ಮೂಲಭೂತ ಸೌಕರ್ಯಗಳಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಲೈಟಿನ ವ್ಯವಸ್ಥೆ ಇಲ್ಲ ಅಂತ ಅವರು ಬಹುಮುಖ್ಯವಾಗಿ ರಸ್ತೆ ಸಮಸ್ಯೆ ಇದೆ ಅಂತ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ.